ನಾನು ಕೇಳ್ತೀನಿ ವಿರೋಧ ಪಕ್ಷದವರಿಗೆ, ಆಯ್ತಪ್ಪ ನಾವು ಇದನ್ನು ಕೊಟ್ಟಿದ್ದೀವಿ, ಇದನ್ನು ಪರಿಶೀಲನೆ ಮಾಡಬಹುದು, ಕೊಟ್ಟಿದ್ದೀವಿ. NDRF ನಿಂದ ನೀವು ಎಷ್ಟು ಕೊಡಿಸಿದ್ರಿ? 25 ಜನ MP ಗಳಿದ್ದೀರಲ್ಲ, ಈಗ 26 MP ಗಳಿದ್ದೀರಲ್ಲ, ನೀವೆಷ್ಟು ಜನ ಕೊಡಿಸಿದ್ರಿ? NDRF ಇವತ್ತಿನವರಿಗೆ 4 ತಿಂಗಳಾಯ್ತು, ಇವತ್ತಿನವರಿಗೆ ₹1 ಬಂದಿಲ್ಲ, ₹1 ಬಂದಿಲ್ಲ. ಆದರೂ ಸರ್ಕಾರದ ಖಜಾನೆಯಿಂದಲೇ 555 ಕೋಟಿ ರೂಪಾಯಿಗಳನ್ನ ರೈತರು ಕಷ್ಟ ಸಿಕ್ಕಾಗಬಾರದು ಅನ್ನೋ ಕಾರಣಕ್ಕೋಸ್ಕರ ಅವರ ಇಂಪುಟಿ ಸಬ್ಸಿಡಿ ಮೊದಲನೇ ಕಂತನ್ನ ₹2,000 ಕೊಟ್ಟಿದ್ದೀವಿ. ನಾನು ಡಾಕ್ಟರ್ DK ಶಿವಕುಮಾರ್, ಉಪಮುಖ್ಯಮಂತ್ರಿ, ಕೃಷ್ಣ ಬೈರೇಗೌಡ, ನಾವೆಲ್ಲರೂ ಕೂಡ ಹೋಗಿ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದ್ದು, ಅಮಿತ್ ಶಾ ಭೇಟಿ ಮಾಡಿದ್ದು. ಪ್ರಧಾನಮಂತ್ರಿಗಳಿಗೆ ಅಮಿತ್ ಶಾಗೆ ಹೇಳಿದು, ನಾವು ನೋಡಿ ಈಗಾಗಲೇ 3 ತಿಂಗಳಾಗೋಗ್ಬಿಟ್ಟಿದೆ, ಡಿಸೆಂಬರ್ ತಿಂಗಳಲ್ಲಿ ನಾವು ಭೇಟಿ ಮಾಡಿದ್ದದು, 3 ತಿಂಗಳಾಗ್ಬಿಟ್ಟಿದೆ, NDRF ಹಣ ಕೊಡಿ. NDRF ಹಣ ಅಂದ್ರೆ ನಮಗೆ ಬರಬೇಕಾಗಿರೋ ಹಣ, ನಮಗೆ ಬರಬೇಕಾಗಿರೋ ಹಣ ಅದು ಕೇಂದ್ರ ಸರ್ಕಾರ ಅವರ ಬಜೆಟ್ ಇಂದ ಕೊಡ್ತಕ್ಕಂಥ ಹಣ ಅಲ್ಲ, ನಮಗೆ ಬರಬೇಕಾಗಿರ್ತಕ್ಕಂಥ ಹಣ NDRF ಅಂತಂದ್ರೆ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಫಂಡ್, ಅದು ಬರಬೇಕಾಗಿರ್ತಕ್ಕಂಥ ಹಣ ನಮಗೆ ಕೊಡ್ತಕ್ಕಂಥ ಹಣ ಕೊಟ್ಟಿಲ್ಲ ಇವತ್ತಿನವರೆಗೆ. ಆದರೂ ಕರ್ನಾಟಕದ ರೈತರು ತೊಂದರೆ ಸಿಕ್ಕಾಗಬಾರದು ಅನ್ನೋ ಕಾರಣಕ್ಕೋಸ್ಕರವಾಗಿ ಅವರಿಗೆ ಸಹಾಯ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಕರ್ನಾಟಕದ ಖಜಾನೆಯಿಂದ ಕರ್ನಾಟಕ ಸರ್ಕಾರ 555 ಕೋಟಿ ರೂಪಾಯಿಗಳನ್ನ 29,29,000 ರೈತರಿಗೆ ನಾವು ಇವತ್ತು ಪಾವತಿಯನ್ನ ಮಾಡಿದ್ದೇವೆ. ಇದು ನೀವೆಲ್ಲರೂ ಕೂಡ ತಿಳ್ಕೋಬೇಕು ರೈತರು ಅಂತಕ್ಕಂಥ ಮಾತುಗಳನ್ನ. ಯಾಕಂದ್ರೆ ಇಲ್ಲೂ ಕೂಡ ಸುಮಾರು 1,61,000 ರೈತರಿಗೆ ತುಮಕೂರು ಜಿಲ್ಲೆಯಲ್ಲಿ ಕೊಟ್ಟಿದ್ದೀವಿ. 1,61,000 ರೈತರಿಗೆ ತುಮಕೂರು ಜಿಲ್ಲೆಯಲ್ಲಿ ಕೂಡ ಕೊಟ್ಟಿದ್ದೀವಿ. ಮತ್ತೆ ದುಡ್ಡಿಲ್ಲೇ ಹೆಂಗೆಲ್ಲ ಕೊಡಕ್ಕೆ ಸಾಧ್ಯನಾ? ದುಡ್ಡಿಲ್ಲೇ ಕೊಡಕ್ಕೆ ಸಾಧ್ಯನಾ? ಅದರಿಂದ ವಿರೋಧ ಪಕ್ಷದವರು ನಮ್ಮ ಮೇಲೆ ಏನು ಆರೋಪ ಮಾಡ್ತಾ ಇದ್ದಾರೆ, ದುಡ್ಡಿಲ್ಲ 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 ಅಂತ ಹೇಳ್ತಾ ಇದ್ದಾರಲ್ಲ, ಇದು ಸತ್ಯಕ್ಕೆ ದೂರವಾದಂತ ಮಾತು, ಸತ್ಯಕ್ಕೆ ದೂರವಾದಂತ ಮಾತು. ಇದರಲ್ಲಿ ಯಾವುದೇ ಉರುಳಿಲ್ಲ, ಅಸತ್ಯ, ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಮಾತುಗಳನ್ನ ಹೇಳಬೇಕಾಗ್ತದೆ. ಆಮೇಲೆ ಪರಮೇಶ್ವರ್ ಅವರು ಮತ್ತು ಈ ಜಿಲ್ಲೆಯ ಎಲ್ಲ ಶಾಸಕರುಗಳು ಕೂಡ, ರಾಜಣ್ಣವರು, ಜಯಚಂದ್ರ ಅವರು ಮತ್ತು ಇವರೆಲ್ಲ ಶಾಸಕರುಗಳು ಕೂಡ ಒಂದು ಮನವಿ ಕೊಟ್ಟಿದ್ದಾರೆ. ನಮಗೆ ಈ ಬಜೆಟ್ನಲ್ಲಿ ಹಣ ಕೊಡಬೇಕು ಅಂತಕ್ಕಂಥ ಕೆಲವು ಒತ್ತಾಯಗಳನ್ನು ಮಾಡಿದ್ದಾರೆ, ರಾಜೇಂದ್ರ ಕೂಡ ಸೇರಬೇಕು. ಅದರಿಂದ ನಾವು ಹಣಕಾಸಿನ ಇತಿಮಿತಿ ಒಳಗಡೆ ತುಮಕೂರು ಜಿಲ್ಲೆಗೆ ಏನೆಲ್ಲ ಕೊಡಲಿಕ್ಕೆ ಸಾಧ್ಯನೋ, ನಿಮ್ಮ ಮನವಿಗಳನ್ನು ಈಡೇರಿಸಲಿಕ್ಕೆ ಸಾಧ್ಯನೋ ಅವೆಲ್ಲನೂ ಕೂಡ ಮಾಡಿಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ನುಡಿದಂತೆ ನಡೆಯುವವರು, ನುಡಿದಂತೆ ನಡೆಯುವವರು. ಇವತ್ತು ಈ 5 ಗ್ಯಾರಂಟಿ ಆದ್ರಿಂದ, ಜಾರಿ ಕೊಟ್ಟದ್ರಿಂದ ಪ್ರತಿ ಕುಟುಂಬಕ್ಕೆ 4,000 ರಿಂದ 5,000 ರೂಪಾಯಿ ಸಿಗ್ತಾ ಇದೆ. 4,000 ರಿಂದ 5,000 ರೂಪಾಯಿ ಸಿಗ್ತಾ ಇದೆ. ವರ್ಷಕ್ಕೆ 50,000 ರಿಂದ 60,000 ರೂಪಾಯಿ ಸಿಗ್ತದೆ. ಇದು ಬಡವ್ರ ಕೈಗೆ ಹಣ ಸಿಗ್ತಾ ಇದೆ.
ಯಾಕಂತಂದ್ರೆ ಇವತ್ತು ಬೆಲೆ ಏರಿಕೆ ಗಗನ ಮುಟ್ಟಿದೆ, ಜೀವನ ಸಾಗಿಸೋದು ಕಷ್ಟ, ಜೊತೆಗೆ ಬರಗಾಲ ಇದೆ. ಇದನ್ನೆಲ್ಲ ನಿಭಾಯಿಸಲಿಕ್ಕೋಸ್ಕರ ಕೊಂಡ್ಕೊಳ್ತಕ್ಕಂಥ ಶಕ್ತಿಯನ್ನು ಹೆಚ್ಚು ಮಾಡಬೇಕು ಬಡವರಿಗೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಇವತ್ತು ಬಡವರಿಗೆ ಹಣವನ್ನು ಕೊಡ್ತಾ ಇರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಯುರೋಪ್ ಕಂಟ್ರಿಗಳಲ್ಲಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರೀತಾರೆ. ಇದನ್ನು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರೀತಾರೆ. ಯಾಕಂತಂದ್ರೆ ಯಾರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಇರಲ್ವೋ ಅವರು ಮಾರುಕಟ್ಟೆಗೆ ಹೋಗೋಕ್ಕಾಗಲ್ಲ, ಜೀವನ ನಡೆಸೋದು ಭಾರಿ ಕಷ್ಟ ಆಗ್ತದೆ. ಅದಕ್ಕೋಸ್ಕರವಾಗಿ ತಿಂಗಳಿಗೆ 4,000 to 5,000 ರೂಪಾಯಿ, ತಿಂಗಳಿಗೆ 4,000 to 5,000 ರೂಪಾಯಿ ಬಡವರಿಗೆ ಕೊಡ್ತಾ ಇದ್ದೀವಿ. ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಗಿದೆ. ಪ್ರವಾಸೋದ್ಯಮ ಬೆಳೀತಾ ಇದೆ, ಪ್ರವಾಸೋದ್ಯಮ ಕೂಡ ಬೆಳೀತಾ ಇದೆ. ನೋಡಿ, ನಾನು ರಾಜಣ್ಣ ಕೂತಿದ್ದಾರೆ, ಏಕಶಿಲೆ ಬೆಟ್ಟ ಇದೆಯಲ್ಲ ರಾಜಣ್ಣ, ನಾನು ಹಿಂದೆ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಅದಕ್ಕೆ ಒಂದು ರೋಪ್ ವೇ ಹಾಕಿಸ್ಬೇಕು ಅಂತ ಹೇಳಿದ್ರು. ನಾನು ಆಯ್ತಪ್ಪ ನೆಕ್ಸ್ಟ್ ಬಜೆಟ್ನಲ್ಲಿ ಮಾಡೋಣ ಅಂತೇಳಿ ಘೋಷಣೆ ಮಾಡಿದೆ. ಇವತ್ತು ಆಯ್ತಾ? ಆಗಿಲ್ಲ ಅದು. ನಾವು ಕಾರಣ ಅದಕ್ಕೆ ಮುಂದೆ ಮಾಡಿಕೊಡ್ತೀವಿ. ರಾಜಣ್ಣ ಇವನೇ ರಾಜಣ್ಣನೇ ಹೇಳಿದ್ದದು, ಏಕಶಿಲೆ ರೋಪ್ ವೇ ಮಾಡಬೇಕು ಅಂತ ಹೇಳಿದ್ದೆ ನೀವು. ಆಯ್ತು, ಮಾಡಿಕೊಳ್ಳೋಣ. ಸೊ ತುಮಕೂರಿಗೆ ಈಗ ಆ ನರಸಾಪುರ ಇಂಡಸ್ಟ್ರಿಯಲ್ ಎಸ್ಟೇಟ್ ಇದರಲ್ಲಿ ಒಂದು ಟೌನ್ಶಿಪ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. 500 ಎಕರೆ ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಅದ್ರ ಬಗ್ಗೆನೂ ಕೂಡ ನಾನು ಗಂಭೀರವಾಗಿ ಪರಿಗಣಿಸ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ತುಮಕೂರಿಗೆ ಸಂಪೂರ್ಣವಾಗಿ ಏನೇನು ಪರಮೇಶ್ವರ್ ಅವರು, ರಾಜಣ್ಣ ಅವರು, ಜಯಚಂದ್ರ ಅವರು ಮತ್ತು ಎಲ್ಲ ಬೇರೆ MLAಗಳೆಲ್ಲ ಕೇಳಿದ್ದಾರೆ, ಅವೆಲ್ಲನೂ ಕೂಡ ಸರ್ಕಾರ ಗಂಭೀರವಾಗಿ ಪರಿಗಣಿಸ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಬಹಳ ಸಮಯ ಆಗಿದೆ, ಅನೇಕ ಜನ ಖಾಲಿ ಮಾಡಿದ್ದಾರೆ, ಊಟ ಸಮಯ ಆಯಿತು ಅಂತೇಳಿ ಖಾಲಿ ಮಾಡಿದ್ದಾರೆ. ಆದ್ದರಿಂದ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ನಮ್ಮ ಸರ್ಕಾರ ಬಡವರ ಪರವಾಗಿದೆ, ನಮ್ಮ ಸರ್ಕಾರ ದಲಿತರ ಪರವಾಗಿದೆ, ನಮ್ಮ ಸರ್ಕಾರ ಹಿಂದುಳಿದವರ ಪರವಾಗಿದೆ, ನಮ್ಮ ಸರ್ಕಾರ ಅಲ್ಪಸಂಖ್ಯಾತರ ಪರವಾಗಿದೆ, ನಮ್ಮ ಸರ್ಕಾರ ಮಹಿಳೆಯರ ಪರವಾಗಿದೆ. ಯಾಕಂದ್ರೆ ಸಂವಿಧಾನ ಏನು ಹೇಳ್ತದೆ ಅಂತಂದ್ರೆ ಎಲ್ಲರಿಗೂ ಸಮನಾದಂಥ ಅವಕಾಶಗಳನ್ನು ಕಲ್ಪಿಸಿಕೊಡ್ಬೇಕು, ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳ್ತದೆ. ಆ ದಿಕ್ಕಿನಲ್ಲಿ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಆಗ್ಬೋದಾ? ಸೊ ನೀವು ಆಶೀರ್ವಾದ ಮಾಡಿದ್ದೀರಿ ಕಳೆದ ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆಯಲ್ಲೂ ಕೂಡ ನೀವು ನಮಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ಕೇಳ್ಕೊಂಡು ನಿಮಗೆಲ್ಲ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.